ಹಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಒಂದಷ್ಟು ಸಾರಿ ಬ್ಲೌಸ್ಗಳನ್ನು ಪರ್ಚೇಸ್ ಮಾಡಿದ್ದೇನೆ. ಸೊ ಅದರ ರಿವ್ಯೂ ಕೊಡೋಣ ಅಂತ. ಇನ್ನೊಂದು ಏನು ಗೊತ್ತಾ, ಒಂದು ಸಾರಿ ಜೊತೆ ಪ್ಲಸ್ ವಿತ್ ಬ್ಲೌಸ್ ಜಸ್ಟ್ 500 ರುಪೀಸಿಗೆ. ಸೊ ಅದನ್ನು ಕೂಡ ನಿಮಗೆ ತೋರಿಸೋಣ ಆ್ಯಂಡ್ ಸಾರಿ ಹೇಗಿದೆ ಅದರ ರಿವ್ಯೂ ಕೊಡೋಣ ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಜಯ ಕವಿತಾ ಸ್ಟುಡಿಯೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ನಾನು ಪ್ರತಿ ಸಲ ಹೇಳ್ತೇನೆ, ನನ್ನ ಅಮ್ಮನೇ ಮನೆಯಲ್ಲಿ ಕೈಯಾರೆ ತಯಾರಿಸುವಂಥ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ. ಇದು ಹೇರ್ ಫಾಲ್ಗಾಗಿರ್ಬೋದು, ಡ್ಯಾಂಡ್ರಫಿಗೆ, ಲಾಂಗ್ ಹೇರಿಗೆ, ಶೈನಿ ಹೇರ್, ಬ್ಲ್ಯಾಕ್ ಹೇರ್ ಎಲ್ಲದಕ್ಕೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಓಕೆ, ಸೊ ಇವತ್ತು ಸಾರಿ ಬ್ಲೌಸ್ ಹೇಗಿದೆ ಆ್ಯಂಡ್ ಸಾರಿ ವಿತ್ ಸಾರಿ ಬ್ಲೌಸ್ ಅಂತ ಹೇಳಿದೆ ಅಲ್ವಾ. 2 ಬ್ಲೌಸ್ ಇದೆ, ಮತ್ತೊಂದು ವಿತ್ ಸಾರಿ ಬ್ಲೌಸ್, ಸಾರಿ ವಿತ್ ಬ್ಲೌಸ್, ಓಕೆನಾ, ಸ್ಟಿಚ್ಡ್ ಬ್ಲೌಸ್. ಸೊ ಹೇಗೆ ಉಂಟು ಅಂತ ನೋಡೋಣ. ಫಸ್ಟಿಗೆ ನಾನು ಬ್ಲೌಸ್ ತೋರಿಸ್ತೇನೆ, ತುಂಬ ಚೆನ್ನಾಗಿದೆ. ನಾವೀಗೇನು ಗೊತ್ತಾ, ಹೊರಗಡೆ ನಾವು ಪೀಸ್ ಕೊಟ್ಟು ಟೈಲರ್ ಹತ್ರ ಹೋಲಿಸಿದ್ರೆ ಮಿನಿಮಮ್ ಆದರೂ ಕೂಡ 1000 ರುಪೀಸ್ ಅಬೌವ್ ಇದ್ದೇ ಇರುತ್ತೆ ಈ ಬ್ಲೌಸಿಗೆ. ಬಟ್ ನನಗಿದು ಜಸ್ಟ್ 300 ಒಳಗೆ ಸಿಕ್ಕಿದೆ. ನೀವು ಏನು ಗೊತ್ತಾ, ಕೆಲವರು ಮೀಶೋಲ್ಲಿ ಹೇಳ್ತಾ ಇದ್ದೀರಿ ನನ್ನ ಹತ್ರ ನೀವು ಹೇಳಿದಕ್ಕಿಂತ ರೇಟ್ ಜಾಸ್ತಿ ಇರುತ್ತೆ ಅಂತ. ಬಟ್ ನಾವೇನು ಗೊತ್ತಾ, ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ ಇದರಲ್ಲಿ. ಆ್ಯಂಡ್ ಒಮ್ಮೆ ಕಡಿಮೆ ಆಗುತ್ತೆ, ಒಮ್ಮೆ ಜಾಸ್ತಿ ಆಗುತ್ತೆ, ಆಫರ್ಸ್ ಹಾಕ್ತಾರೆ. ಮತ್ತೇನು ಅಂತ ಹೇಳಿದರೆ, ಇವಾಗೇನು ಗೊತ್ತಾ, ಫೋನ್ಪೇ, ಗೂಗಲ್ ಪೇಯಲ್ಲಿ ಅಂದರೆ ಆನ್ಲೈನ್ ಕ್ಯಾಶ್ ಆನ್ಲೈನ್ ಪೇ ಮಾಡಿದರೆ ಸೊ ನಿಮಗೆ ತುಂಬ ಕಡಿಮೆ ಆಗುತ್ತೆ. ಒಂದು ವೇಳೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ, ಓಕೆ. ಮತ್ತು ಕಾಯಿನ್ಸ್ ಎಲ್ಲ ಇದ್ದರೆ ನಿಮಗೆ ಕಡಿಮೆ ಆಗುತ್ತೆ. ಸೊ ಇದು ನನಗೆ ಬ್ಲೂ ಕಲರ್, ಒಂದು ರಾಯಲ್ ಬ್ಲೂ ಕಲರಲ್ಲಿ ಒಂದು ಬ್ಲೌಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಹೇಗುಂಟು ಅಂತ ನೋಡುವ. ಎಸ್, ಫಸ್ಟಿಗೆ ಇದು ಹೇಗುಂಟು ನೋಡಿ. ಇದರ ಕೈ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಲೀವ್ ಒಂಥರ ಡಿಸೈನ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು ನಿಮಗೆ ನಾನು ಕರೆಕ್ಟಾಗಿ ತೋರಿಸ್ಬೇಕು ಅಂತ ಹೇಳಿದರೆ ಬ್ಯಾಕ್ ಬಟನ್. ಸೊ ತುಂಬ ಚೆನ್ನಾಗಿದೆ ಈ ಬ್ಲೌಸ್. ನನಗೆ ನೋಡುವ ಚೆನ್ನಾಗಿ ಉಂಟಾ ಇಲ್ವಾ ಅಂತ ನನಗೆ ಡೌಟಲ್ಲಿ ತಗೊಂಡದ್ದು. ಬಟ್ ಚೆನ್ನಾಗುಂಟು. ಆ ಒಂದು 300 ರುಪೀಸ್ ಒಳಗೆ ಕೊಟ್ಟಿದ್ದಾನೆ. ಆ ಒಂದು ಅಮೌಂಟಿಗೆ ಇದು ವರ್ತ್ ಅಂತ ಹೇಳ್ಬೋದು. ನೋಡಿ, ಒಂಥರ ಡಿಫ್ರೆಂಟ್ ಡಿಸೈನ್ ಇದೆ. ನಾವು ಮಾಮೂಲಿ ವೇರ್ ಮಾಡುವಂಥ ಡಿಸೈನಲ್ಲಿ ಇದು ಬೇರೆ ಬೇರೆ ಟೈಪಿನ ಡಿಸೈನ್ಸ್ ಇರುತ್ತೆ. ಮತ್ತು ಇಲ್ಲಿ ಕೂಡ ನೋಡಿ, ನೆಕ್ ಕೂಡ ನೋಡಿ ವಿ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗುಂಟು. ನಾನು ಇಷ್ಟಪಟ್ಟು ತಗೊಂಡೆ, ಈಗ ಇಷ್ಟಪಟ್ಟು ನನಗೆ ಇದು ಬೇಕು, ಇಟ್ಕೊಳ್ತೇನೆ. ಮತ್ತು ಇನ್ನೊಂದು ಬ್ಲೌಸ್ ಇದು ಅಂತ ಗೊತ್ತಾ ನಿಮಗೆ, ಈ ಥರ ಟಿಶ್ಯೂ ಸ್ಯಾರೀಸಿಗೆ ಮತ್ತು ಯಾವ ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ. ನಿಮಗೆ ಫ್ಯಾನ್ಸಿ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ, ಜರಿ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ನೋಡಿ, ಇದು ಮೆಟೀರಿಯಲ್ ಆ ಟೈಪ್ ಇದೆ ನೋಡಿ. ನೋಡಿ, ಮೆಟೀರಿಯಲ್ ಆ ಟೈಪ್ ಉಂಟು. ಸೊ ನಿಮಗೆ ಯಾವ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಬ್ಲೂ ಕಲರ್ ತಗೊಂಡ್ರೆ. ಇನ್ನೊಂದು ಎಲ್ಲ ಸಾರಿಗಳಿಗೂ ಮ್ಯಾಚ್ ಆಗುವಂಥದ್ದು ಇನ್ನೊಂದು ತೋರಿಸ್ತೇನೆ ನನಗೆ. ನೋಡಿ, ಇದು ನಾನು ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂತ ಹೇಳ್ತಾನೆ. ಒಂದು ಯುನೀಕ್ ಡಿಸೈನಲ್ಲಿ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಓಕೆನಾ. ಮತ್ತೊಂದು ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ, ಎಂಬ್ರಾಯ್ಡರಿ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಸ್ಲೀವ್ಗೆ ಕೂಡ ಈ ಥರ ಕೊಟ್ಟಿದ್ದಾರೆ ನೋಡಿ. ಮತ್ತೇನು ಗೊತ್ತಾ, ಇದು ಈ ಕಲರ್ ಸಾರಿಗೆ ಮ್ಯಾಚ್ ಆಗುತ್ತೆ, ಬ್ಲೂ ಕಲರ್ ಸಾರಿ ಮತ್ತು ಪಿಂಕ್, ತುಂಬ ಕಲರ್ಸ್ ಮ್ಯಾಚ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಂಬ್ರಾಯ್ಡರಿ ಡಿಸೈನ್ ಆ ಟೈಪಲ್ಲಿ ಇದೆ. ವೈಟ್ ಕಲರಿಗೆ ಕೂಡ ಮ್ಯಾಚ್ ಆಗುತ್ತೆ. ಸೊ ತುಂಬ ಯುನೀಕ್ ಆಗಿ ಉಂಟು ನೋಡಿ, ಒಂಥರ ಬ್ಲೌಸ್ ಯುನೀಕ್ ಆಗಿ ಉಂಟು. ಇದು ಕೂಡ 300 ರುಪೀಸನ್ನು ಕೊಟ್ಟಿದ್ದೇನೆ. ಸೊ ಆ ಒಂದು ಅಮೌಂಟಿಗೆ ಇದು ಕೂಡ ವರ್ತ್ ನೋಡಿ. ತುಂಬ 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 ಚೆನ್ನಾಗುಂಟಿದು, ಆಯಿತಾ. ಇದು ನಿಮಗೆ ಒಂದು ವೇಳೆ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ದರೆ, ರಪ್ಪ ಒಂದು ಬ್ಲೌಸ್ ಬೇಕು ಅಂತಿದ್ರೆ, ಹೋಲಿಸ್ಬೇಕು ಅಂತಿಲ್ಲ, ನೀವು ಆನ್ಲೈನಲ್ಲಿ ತರಿಸ್ಕೊಂಡ್ರೆ ನಿಮಗೆ ಇಂಥ ಚೆನ್ನಾಗಿರೋಂಥ ಬ್ಲೌಸ್ ನಿಮಗೆ ಸಿಗುತ್ತೆ. ಮತ್ತು ಕೆಲವರಿಗೆ ಆಗುತ್ತೆ ಆನ್ಲೈನಲ್ಲಿ ಬಂದ ಬ್ಲೌಸ್ ತುಂಬ ದಿನ ಬರುತ್ತಾ ಅಂತ. ನನ್ನ ಹತ್ರ ತುಂಬ ಉಂಟು ಈ ಥರ ಬ್ಲೌಸ್. ನನಗೆ 200 ರುಪೀಸ್ ಬ್ಲೌಸ್ ಕೂಡ ಇಷ್ಟರವರೆಗೆ ಬಂದಿದೆ, ಏನು ಪ್ರಾಬ್ಲಮ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ಅದರಲ್ಲಿ ಹೇಗೆ ಸೈಜೆಲ್ಲ ಸೆಲೆಕ್ಟ್ ಮಾಡ್ತೀರ ಅಂತ ಹೇಳ್ತೀರ ಕೆಲವರು. ನಮಗೆ ದೊಡ್ಡ ಸೈಜೇ ತಗೊಳ್ಳೋ, ಮತ್ತು ಬೇಕಾದರೆ ಸ್ಟಿಚ್ ಮಾಡಿಸ್ಕೊಳ್ಬೋದು. ಸೊ ಹಾಗಾಗಿ ನನ್ನ ಸೈಜ್ ತಗೊಂಡ್ರೆ
ಮತ್ತೆ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ದೊಡ್ಡ ಸೈಜ್ ತಗೊಂಡು ನಿಮಗೆ ಬೇಕಾದಾಗ ಇದನ್ನು ಸ್ಟಿಚ್ ಮಾಡಿಸ್ಕೋಬೋದು. ನಾನು ಆಗ ಹೇಳಿದೆ ಅಲ್ವಾ, ಸಾರಿ ವಿತ್ ಸ್ಟಿಚ್ಡ್ ಬ್ಲೌಸ್ ಜಸ್ಟ್ 500 rupeesಗೆ ಸಿಗ್ತಾ ಉಂಟು ಅಂತ. ಆ ಸಾರಿ ಇದು ಈಗ ಟ್ರೆಂಡಿಂಗ್ನಲ್ಲಿರುವಂತಹ ಸಾರಿ ನೋಡಿ, ಎಷ್ಟು 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 ಸ್ಮೂತ್ ಆಗುಂಟು. 500 rupeesಗೆ ವರ್ತ್ ಸಾರಿ ವಿತ್ ಸ್ಟಿಚ್ಡ್ ಬ್ಲೌಸ್. ಓಕೆನಾ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ನೋಡಿ, ಈ ಬ್ಲೌಸಿಗೆ ಕೂಡ ಇದು ಮ್ಯಾಚ್ ಆಗುತ್ತೆ. ಓಕೆನಾ, ಈ ಬ್ಲೌಸಿಗೆ ಕೂಡ ಮ್ಯಾಚ್ ಆಗುತ್ತೆ. ನಾನು ಯಾವುದು ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ಅಂಥದ್ದೇ ತಗೊಂಡಿದ್ದೇನೆ ಬ್ಲೌಸ್ ಕೂಡ. ನೋಡಿ, ಇದಕ್ಕೂ ಕೂಡ ಮ್ಯಾಚ್ ಆಗ್ತಾ ಉಂಟು. ಇದು ಇದರದೇ ಬ್ಲೌಸ್. ಓಕೆನಾ, ಜಸ್ಟ್ ನಾನು ಸಾರಿ ತೋರಿಸ್ಕೊಳ್ತೇನೆ, ಆಮೇಲೆ ನಿಮಗೆ ಬ್ಲೌಸ್ ತೋರಿಸ್ತೇನೆ ಇದರದ್ದು. ನೋಡಿ ಎಷ್ಟು ಸ್ಮೂತ್ ಆಗುಂಟು ನೋಡಿ. ಫಸ್ಟಿಗೆ ನಾವು ಒಂದು ಸಾರಿ ಈ ಥರ ಸಾರಿ ತಗೊಂಡ್ರೆ ಹೊರಗಡೆ ಒಂದು 700 ರೂಪಾಯಿ 800 ರೂಪಾಯಿ ಆದರೂ ಇರ್ಬೋದು, ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಹೇಳಿಕ್ಕಾಗೋದಿಲ್ಲ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದಕ್ಕೆ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ತೊಗೊಳ್ಬೇಕಾಗತ್ತೆ. ಮತ್ತು ಬ್ಲೌಸನ್ನು ಹೊಲಿಸಿದಕ್ಕೆ ಒಂದು 1000 2000 ಕೊಡಬೇಕು. ನೋಡಿ, ಇದರ ಬ್ಲೌಸ್ ವರ್ಕ್ ನೋಡಿ. ನಾನು ಅಂದ್ಕೊಂಡೆ ಇದು ಒಟ್ಟಿಗೆ ಬರುವಾಗ ಉಂಟಲ್ವಾ, ಅಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ. ಮತ್ತು ಬ್ಲೌಸು ಏನೋ ಕ್ವಾಲಿಟಿ ಎಲ್ಲ ಡಬ್ಬ ಥರ ಇರ್ಬೋದು, ಒಂದು ಸಲ ಹಾಕಿದ್ರೇ ಸ್ಟಿಚ್ ಹೋಗ್ಬೋದು ಅಂದ್ಕೊಂಡೆ. ಬಟ್ ನೋಡಿ ಹೇಗೆ ವರ್ಕ್ ಕೊಟ್ಟಿದ್ದಾರೆ ನೋಡಿ ಬ್ಲೌಸಲ್ಲಿ. ನೋಡಿ, ವರ್ಕ್ ತುಂಬ ಕೊಟ್ಟಿದ್ದಾರೆ. ಮತ್ತು ಫ್ರಂಟ್ ಬಟನ್, ಇದು ಫ್ರಂಟ್ ಬಟನ್ ನೋಡಿ, ಸಿಂಪಲ್ ಆಗುಂಟು, ಏನು ದೊಡ್ಡ ಇದಿಲ್ಲ. ಬಟ್ ಇದರಲ್ಲಿ ವರ್ಕ್ ಉಂಟು ಅಷ್ಟೇ. ಬ್ಲೌಸಲ್ಲಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಒಂದು ಮದುವೆಗೆ ವೇರ್ ಮಾಡ್ಬೋದು, ಗೃಹ ಪ್ರವೇಶಕ್ಕೆ ವೇರ್ ಮಾಡ್ಬೋದು, ಬೇರೆ ಬೇರೆ ಫಂಕ್ಷನ್ಸ್ಗೆ ವೇರ್ ಮಾಡ್ಬೋದು, ಪಾರ್ಟಿ ವೇರ್ಗೆ ಕೂಡ ವೇರ್ ಮಾಡ್ಕೋಬೋದು ಇದು. ಸೊ ತುಂಬ ಚೆನ್ನಾಗುಂಟು ಇದನ್ನು. ಎಸ್, ನೋಡಿದ್ರಲ್ವಾ, ನಿಮಗೂ ಕೂಡ ಈ ಸಾರಿ ಇಷ್ಟ ಆದರೆ ವಿತ್ ಬ್ಲೌಸ್ ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಸೊ ಅದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಅದರ ಪ್ರೈಸ್ ಡೀಟೇಲ್ಸ್ ಮತ್ತು ರಿವ್ಯೂಸ್ ಎಲ್ಲವೂ ಕೂಡ ಸಿಗುತ್ತೆ. ಒಂದು ವೇಳೆ ಬೇಕು ಅಂತಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆನಾ. ಎಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಯಾವ ಟೈಪಲ್ಲಿ ವಿಡಿಯೋ ಬೇಕು, ರಿವ್ಯೂಸ್ ಬೇಕು, ಮೀಶೋ ಹಾಲ್, ಸೊ ನೀವು ಕೂಡ ಹೇಳಿ, ನಾನು ಅಂಥದನ್ನೇ ಪರ್ಚೇಸ್ ಮಾಡ್ತೇನೆ. ಓಕೆನಾ. ಎಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಜಯ ಕವಿತಾ ಸ್ಟುಡಿಯೋ ಟಾಕ್ಸ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಟಾಟಾ, ಬೈ, ಟೇಕ್ ಕೇರ್.